ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅದಾನಿ ಹೆಸರನ್ನ ತೆಗೆಯದಿದ್ರೆ ನಾವು ಮಸಿ ಬಳಿತೇವೆ ಅಂತ ಎಐಸಿಸಿ ಕಾರ್ಯದರ್ಶಿ ಐವನ್ ಡಿಸೋಜಾ ಸವಾಲ್ ಹಾಕಿದ್ದಾರೆ. ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಮಾನಗಳ ಹಾರಾಟ ಕಡಿಮೆಯಾಗಿದ್ದು ಅಭಿವೃದ್ಧಿ ಕುಂಠಿತಗೊಂಡಿದೆ. ಬಜ್ಪೆ ಏರ್ಪೋರ್ಟ್ನಲ್ಲಿ ಪ್ರಗತಿ ಕುಂಠಿತವಾಗಿದೆ. ದಿಲ್ಲಿ ಮುಂಬೈ ವಿಮಾನಯಾನ ಸೇವೆಗಳನ್ನು ರದ್ದುಪಡಿಸಲಾಗಿದೆ. ಬೆಳಗಾಂ, ಗುಲ್ಬರ್ಗಾ, ಗೋವಾ, ಮೈಸೂರಿಗೆ ಮಂಗಳೂರಿನಿಂದ ಹೋಗಲು ವಿಮಾನವಿಲ್ಲ. ನಮ್ಮ ಜಿಲ್ಲೆಯ ಸಂಸದರು, ಕೇಂದ್ರ ಸಚಿವರು ಏನ್ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ ಅವರು, ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ವಿಮಾನ ಕಂಪನಿಗಳು ಮಂಗಳೂರಿನಿಂದ ವಿಮಾನಗಳನ್ನು ಹಾರಾಟ ಮಾಡಲು ಮುಂದೆ ಬರ್ತಾ ಇಲ್ಲ ಎಂದರು. ಇನ್ನು ಏರ್ಪೋರ್ಟ್ನಿಂದ ನಗರಕ್ಕೆ ಹೋಗಲು ಪ್ರಯಾಣಿಕರಿಗೆ ಬಸ್ ವ್ಯವಸ್ಥೆ ಕೂಡ ಇಲ್ಲ. ಮಂಗಳೂರು ಏರ್ಪೋರ್ಟ್ ಪ್ರಗತಿ ಅಭಿವೃದ್ಧಿ ಮಾಡುವಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ವಿಫಲರಾಗಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ. ವಿಮಾನಯಾನಗಳು ಕಡಿಮೆ ಆಗಿದ್ದಾವೆ. ಮಂಗಳೂರಿನಿಂದ ಡೆಲ್ಲಿಗೆ ಹೋಗುವಂಥ ನೇರವಾಗಿ ಒಂದು ವಿಮಾನ ಬಹಳ ಕಾಲದಿಂದ ಪ್ರಾರಂಭ ಆಗಿತ್ತು. ಅದನ್ನು ಕೊರೋನಾ ಸಂದರ್ಭದಲ್ಲಿ ನಿಲ್ಲಿಸಿದರು. ತದನಂತರ ಪ್ರಾರಂಭ ಮಾಡಿದರು. ಇಂಡಿಗೋ ಕಂಪನಿಯವರು ಪ್ರಾರಂಭ ಮಾಡಿದರು, ಸ್ಪೈಸ್ ಜೆಟ್ ಅವರು ಮಾಡಿದರು. ಈಗ ಅದನ್ನು ತೆಗೆದುಹಾಕಿದ್ದಾರೆ. ಕೇಳಿದರೆ ಹೇಳ್ತಾರೆ ಪ್ರಯಾಣಿಕರ ಕೊರತೆ ಇದೆ. ಬೆಳಿಗ್ಗೆ 7:30 ಇಲ್ಲಿಂದ ಡೆಲ್ಲಿಗೆ ಹೋಗುವುದಕ್ಕೆ ಪ್ರಯಾಣಿಕರ ಕೊರತೆ ಇಲ್ಲ. ರಾತ್ರಿ 11:00 ಅದನ್ನು 7:30 ಹೋಗತಕ್ಕಂಥ ಫ್ಲೈಟನ್ನು ತೆಗೆದು ರಾತ್ರಿ 11:00 ಆಗಿತ್ತು. ರಾತ್ರಿ 11:00 ಮಂಗಳೂರಿಂದ ಹೊರಟ್ರೆ 3 ಗಂಟೆ ದಾರಿ ಇದೆ. 12:30, 1:30, 2:30 ಗಂಟೆಗೆ ಡೆಲ್ಲಿಗೆ ಮುಟ್ಟಿದ್ರು ಡೆಲ್ಲಿ ಹೋಗಬೇಕು. ಹಾಗಾಗಿ ಅವೈಜ್ಞಾನಿಕವಾಗಿರ್ತಕ್ಕಂಥ ನಿರ್ಣಯಗಳು. ಮಂಗಳೂರು ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಪೂರಕವಾಗಿ MRPL ಇದೆ, UPCL ಇದೆ, BSF ಇದೆ, NMBT ಪೋರ್ಟ್ ಇದೆ, ಶಿಕ್ಷಣ ಸಂಸ್ಥೆಗಳು ಸಾಕಷ್ಟು ಇದ್ದಾವೆ. ಮಣಿಪಾಲ್ ಇದೆ, ಮಣಿಪಾಲದಿಂದ ಅನೇಕ ವಿದ್ಯಾರ್ಥಿಗಳು ಬರ್ತಾರೆ. ಜಿಲ್ಲೆಯಲ್ಲಿ ಅನೇಕ ವಿದ್ಯಾರ್ಥಿ ಸಮೂಹ ಇದೆ. ಡೈಲಿ ಫ್ಲೈಟ್ ಫುಲ್ ಹೋಗತಕ್ಕಂಥ ಟ್ರಾಫಿಕ್ ಮಂಗಳೂರಿಂದ ಡೆಲ್ಲಿಗೆ ಇದೆ. ಆದರೆ ಟೈಮಿಂಗ್ಸು ಬೆಳಿಗ್ಗೆ 7:30 ಇದ್ದದನ್ನು ತೆಗೆದು ರಾತ್ರಿ 11:30 ಗಂಟೆಗೆ ಮಾಡ್ತಾರೆ. ಅದು ಯಾವ ಉದ್ದೇಶದಿಂದ ಮಾಡಿದ್ದೀರಿ? ಇದೇ ವೇಳೆ ವಿವೇಕ್ ರಾಜ್, ಸುಬೋಧಯಾಳ್ವ, ಮಂಗಳೂರು ಮಹಾನಗರ ಪಾಲಿಕೆ ಪ್ರತಿಪಕ್ಷ ನಾಯಕ AC ವಿನಯರಾಜ್, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ರುಕ್ಮಾನ್ ಬಂಟ್ವಾಳ, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷೆ ಅಪ್ಪಿ ಹಾಗೂ ಮತ್ತಿತರ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು.